किरणारुणदेहवादं राजेश्वरी विजितनिवशूलकपालहस्तम्।
ನಂದಿನಿಯ ಮಗಳಾಗಿ ಕಟಿಭಾಗದಲ್ಲಿ ಉದಿಸಿ ಬರುವವಳೆ ಕಟೀಲಿನ ದುರ್ಗಾ ಪರಮೇಶ್ವರಿ. ಮಂಗಳದೇವಿನ ಕ್ಷೇತ್ರಡು ಮಾನವಿದ ಪೂಜೆ, ಮಂಗಳದೇವಿನ ಕ್ಷೇತ್ರಡು ಮಾನವಿದ ಪೂಜೆ. ಧಾರಾಪಾತ್ರೆ ಸಹಿತ ನಿತ್ಯ ಅಭಿಷೇಕ ಪಡೆಯುವ ಶಿವಶಕ್ತಿ ಸ್ವರೂಪಿಣಿ ಎಂದು ಲೋಕಖ್ಯಾತಳು. ಕಾಲಾಂತರದಲ್ಲಿ ಅಂಡಾಸುರನೆಂಬ ರಕ್ಕಸನು ಜಗತ್ತಿನ ಧರ್ಮ ಮಾರ್ಗಕ್ಕೆ ಅಡ್ಡಿಯಾದಾಗ ಆತನನ್ನು ವಧಿಸಿ ನೇತ್ರಾವತಿ ತಟದಲ್ಲಿ ಸರ್ವಮಂಗಳೆಯಾಗಿ ನೆಲೆಯಾಗುತ್ತಾಳೆ. ಆಳುಪ ವಂಶ, ನಾಥಪಂಥ ಮತ್ತು ಕುಂದವರ್ಮನ ಆಡಳಿತದ ಅವಧಿಯ ಭವ್ಯ ಕೊಡುಗೆಯಾಗಿ ಕಂಗೊಳಿಸುತ್ತಿರುವ ಮಂಗಳಾದೇವಿಯಲ್ಲಿ ವರ್ಷಂಪ್ರತಿ ನಡೆಯುವ ರಥೋತ್ಸವ ಸಹಿತ ಶರನ್ನವರಾತ್ರಿ ಹುಲಿವೇಷ ಮಳಿಗೆ ವ್ಯಾಪಾರಗಳಿಗೆ ಜನಜನಿತ. ಅರ್ಚನೆ ಪಡೆದವಳು, ಲೋಕದ ವಿದ್ಯಾ ಕೈಂಕರ್ಯಗಳಿಗೆ ಕಾರಣರಾದವಳು. ನವರಾತ್ರಿಯ ಸಂದರ್ಭದಲ್ಲಿ ತುಳುನಾಡಿನಾದ್ಯಂತ ಶೃಂಗೇರಿ ಶಾರದೆಯನ್ನು ಪೂಜಿಸುವ ವೈಭವ ಹೊಗಳಲು ಸಾಧ್ಯ. ಚೆಂಡು ಚೆಂಡು ಮೊಗ್ಗು ಮಲ್ಲಿಗೆಯನ್ನು ಮುಡಿಗೇರಿಸಿಕೊಂಡ ಮದುಮಗಳಂತೆ ಪುಸ್ತಕ ಅಕ್ಷಜಪ ಮಾಲೆಯೊಂದಿಗೆ ಕೈಯಲ್ಲಿ ಮಾಣಿಕ್ಯ ವೀಣೆಯ ತಂತಿಯನ್ನು ನೀಟುವ ಮಂಗಳೂರು ಉಡುಪಿಯ ಶಾರದೆಯನ್ನು ನೋಡಲೆರಡು ಕಣ್ಣು ಸಾಲದು.
ಪಟ್ಟಾಡಳಿತದಲ್ಲಿ ಧರ್ಮ ಮೀರಿ ನಡೆದ ಕಂಹಾಸುರನು ಸಾವು ಬಾರದಂತೆ ವರ ಕೇಳಲೆತ್ನಿಸಿದಾಗ ಆತನ ನಾಲಗೆಯಲ್ಲಿ ತಡೆ ಹಿಡಿದು ಮೂಕನನ್ನಾಗಿ ಮಾಡಿದ ಚಾಣಾಕ್ಷಮತಿ ದೇವತೆ ಶ್ರೀಕ್ಷೇತ್ರ ಕೊಲ್ಲೂರಿನವಳು. ಮೂಕಾಸುರನನ್ನು ಸಂಹರಿಸಿದ ಕಾರಣ ಈಕೆಗೆ ಮೂಕಾಂಬಿಕೆ ಎನ್ನುವ ಹೆಸರಾಯಿತು. ಜಯವೆನ್ನುವೆ ಜಗನ್ಮಾತೆ ಶ್ರೀ ಅನ್ನಪೂರ್ಣೆ, ಲಕ್ಷ ದೀಪದಾರತಿ ನಿನಗೆ ಮಾತಾನ್ನಪೂರ್ಣೆ. ಬಳಿದು ಒಬ್ಬಿಡುವ ಭಕ್ತವೃಂದದ ಮೈಮನಸ್ಸನ್ನು ತಣ್ಣಗಾಗಿಸುವವಳು ಹೊರನಾಡಿನ ಮಾತಾ ಅನ್ನಪೂರ್ಣೇಶ್ವರಿ. ಮಲೆನಾಡಿನ ಗಂಗೆಯೆಂದೆನಿಸಿರುವ ಭದ್ರಾ ನದಿಯ ತಟದಲ್ಲಿ ಕಂಗೊಳಿಸುವ ಕ್ಷೇತ್ರ ಹೊರನಾಡು. ಲೋಕಕ್ಕೆ ಸುಭಿಕ್ಷೆ ಫಲ ಸಮೃದ್ಧಿ ತರಿಸುವ ದೇವಿ ಮಾತಾ ಅನ್ನಪೂರ್ಣೇಶ್ವರಿ. ಭಗವತಿ ತುಳುನಾಡಿನ ಸಪ್ತ ಮಾತೃಕೆಯರಲ್ಲಿ ಮೊದಲನೆಯವಳು. ಸಾಕ್ಷಾತ್ ಭದ್ರಕಾಳಿ ಸ್ವರೂಪಿಣಿ. ದಾರುಕಪುರದ ಒಡೆಯನಾಗಿದ್ದ ಲೋಕಕಂಟಕನಾದ ದಾರಿಗಾಸುರನನ್ನು ಸಂಹರಿಸಲು ಶಿವನ ಬಲತೊಡೆಯಿಂದ ಮೀನಮಾಸ ಭರಣಿ ನಕ್ಷತ್ರದಲ್ಲಿ ಮಂಗಳವಾರ ಉದಿಸಿ ಬಂದವಳೀಕೆ. ಓಂಕಾರ ಸದನೇ ದೇವಿ ಸರ್ವಲೋಕ ಸುಂದರೇ ಜಗನ್ಮಾತೆ ವಿದ್ಯಾ ಪ್ರತಿಪಾದಿನಿ ವಾಣಿ ಶರ್ವಾಣಿ ನಮಸ್ತಭ್ಯಂ ವೈಭವೇ ಶ್ರೀ ಚಂಡಿಕೆ ಉಗ್ರಂ ಸ್ಥಿರಮುಖಿ ಸುರತ ಪೂಜಿತಾ ದೇವಿ ಭಕ್ತಗಣ ವಂದಿತಾ. ಪುರ್ಲೋಯಿ ತಂತಾಯಿರೆ ತಾಮರೆ ದಂಚಿನ ಮಗನು ಬಸೆಯಾಡು ಭಕ್ತಿ ಎತ್ತಿದೆ ಕಣ್ಣರಟು. ಪುರ್ಲೋಯಿ ತಂತಾಯಿರೆ ತಾಮರೆ ದಂಚಿನ ಮಗನು ಬಸೆಯಾಡು. ತುಳುವ ಸೀಮೆಯಲ್ಲಿ ಪ್ರವಹಿಸುವ ಪಾಲ್ಗುಣಿ ನದಿಯ ತಟದಲ್ಲಿ ಸುರತ ಮಹಾರಾಜನು ತನ್ನ ಇಷ್ಟ ಪರಿಹಾರ ತೊಡಿಸುತ್ತಾನೆ. ಮರುಕ್ಷಣವೇ ಶಕ್ತಿ ಸಂಪನ್ನಳಾಗಿ ಆಕೆ ರಾಜನಿಂದ ಪೂಜಿತಳಾದ ರಾಜೇಶ್ವರಿ ಎಂದೆನಿಸುತ್ತಾಳೆ. ಲೋಕಕಂಟಕರಾಗಿದ್ದ ಚಂಡ ಮುಂಡರೆಂಬ ಸೋದರ ಅಸುರರ ರುಂಡಗಳನ್ನು ಚೆಂಡಾಡುತ್ತಾಳೆ. ಅವರ ರಕ್ತಗಂಧದಿಂದ ಕುರಲ್ ಎಂಬ ಹೆಸರಾಗುತ್ತದೆ ಆ ಸ್ಥಳಕ್ಕೆ. ನಂತರದಲ್ಲಿ ಪುಳಿನಾಪುರದ ದೇವಿಯ ಈ ದಿವ್ಯ ಧಾಮವು ಶ್ರೀಕ್ಷೇತ್ರ ಪೊಳಲಿ ಎಂಬ ಕೀರ್ತಿಗೆ ಪಾತ್ರವಾಗಿ 1000 ಸೀಮೆಯ ವ್ಯಾಪ್ತಿಯುಳ್ಳ ಶಕ್ತಿ ಆರಾಧನೆಯ ಕೇಂದ್ರವಾಗುತ್ತದೆ. ದಂಶ್ರಾಂ ಕರಾಲವದನ ಮಣಿಕುಂಡಲಾಟ್ಯ ಬಂದೂಕ ಪುಷ್ಪಂ ಸದೃಶಾನನ ಪಾಣಿಪಾದಾಂ ಉದ್ಯದ್ದಿನೇಶ ಕಿರಣಾರುಣ ದೇಹ ಬಾದಂ ರಾಜೇಶ್ವರಿ ಭಜಿತ ನಿವ ಶೂಲಕ ಪಾಲಹಸ್ತ. ಸ್ನೇಹಿತರೆ, ಕಣ್ಣೆದುರು ಸಪ್ತ ಮಾತೃಕೆಯರು ನಮ್ಮನ್ನೆಲ್ಲ ಸದ್ಭಕ್ತಿಪೂರ್ಣ ಪ್ರೀತಿಗೆ ಮೆಚ್ಚಿ ಹರಸುತ್ತಿದ್ದಾರೆ. ದೊಡ್ಡ ಮಟ್ಟದ ನೃತ್ಯಗಳು ಮಾಡುವಂತಹ ನಮ್ಮ
ಆದೇಶ